ನಮಸ್ತೆ. ಹಾಯ್ ಹಲೋ ನಮಸ್ತೆ. Itte subscribe ಮಂತೊಂದುಲ್ಲ ಕಂಪನಿಗೆ ಇಂಗ್ಲೀಷ್ ಮಾತಾಡಂತೆ. Now I am subscribe. ಇತ್ತೆ ಆನ್ ಸಬ್ಸ್ಕ್ರೈಬ್ ಮಂತೊಂದುಲ್ಲ ಕಂಪನಿಯಿಂದ ಅದಂತ. ಐಕೆ ಇಂಗ್ಲೀಷ್ ಅದ ಅಂಚನ್. Now I am going to do పనిలేదు లైవ్కి పాటు I will subscribe mama. ನಮಸ್ತೆ. ಹಾಯ್ ಹಲೋ ಯಾರು ಓಕೆ ಮೆಸೇಜ್ ಅಂತಂದ್ರೆ ಗೊತ್ತಾಗ್ತದೆ ಜೀರಂತ. ಇವತ್ತು ಸ್ವಲ್ಪ ಬೇಗ ಬಂದೆ, ಮತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಹಾಗೆ. ನಮಸ್ತೆ. ಇವತ್ತು ಸ್ವಲ್ಪ ಬೇಗ ಬಂದೆ, ಮತ್ತು ಸ್ವಲ್ಪ ಕೆಲಸ ಇತ್ತು ಹಾಗೆ. ಯಾರಿದ್ದೀರಿ? ಏನಾದರೂ ಮಾತಾಡಿ. ಹೇಗೆ ನಿಮ್ಮ ಆಚೆ ಮಳೆ ಉಂಟಾ? ನಾನು ಮಂಗಳೂರಿಂದ. ನೀವೆಲ್ಲಿಂದ? ಕೊಟ್ರಾ? ಥ್ಯಾಂಕ್ ಯು ಸೋ ಮಚ್. ಕಲ್ಯಾಣಿ ಡನ್ ವೈಸ್. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ರಾಧೆ ರಾಧೆ. ಮತ್ತೆ ಹೇಗಿದ್ದೀರಿ?
ನಿಮ್ಮದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೇನೆ ನಾನು. ನೀವು ಸಹ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ನನ್ನನ್ನು. ಒಂದು ಬೆಲ್ ಬಟನ್ ಒತ್ತಿ ಆಯಿತಾ, ಆಲ್ ಅಂತ ಕೊಡಿ. ಇಲ್ಲದ್ರೆ ನೋಟಿಫಿಕೇಶನ್ ಬರುವುದಿಲ್ಲಲ್ಲ. ನಿಮಗೆ ಬಂತಾ ನೋಟಿಫಿಕೇಶನ್? ಕೆಲವರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಆರಾಮ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಲೈವ್ ಎಲ್ಲ ಮಾಡ್ತೀರಾ? ಇವತ್ತೇನು ಸ್ಪೆಷಲ್ ಮಾಡಿದ್ದೀರಿ ಮನೆಯಲ್ಲಿ? ನಿಮ್ಮದು ಡಿವೋಷನಲ್ ಇದಲ್ಲ ಚಾನಲ್? ಕಲ್ಯಾಣಿ ಡೆಮೈಲ್ಸ್ ನೋಡಿದೆ, ನನಗೆ ಸರಿ ಮಿಸ್ ಆಗ್ತಾ ಉಂಟು. ನಿಮ್ಮದು ಡಿವೋಷನಲ್ಸ್ ಆಗಿರ್ಬೋದು. ಇನ್ನು ಮಾಡಬೇಕು ಲೈವ್ ಮಾಡಿ. ಎಷ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್? ಒಂದು ಹಾಫ್ ಆನ್ ಅವರ್ ಲೈವ್ ಮಾಡ್ತಾ ಇದ್ದರೆ ಈಗಲಿಂದಲೇ, ಆಗ ನಿಮಗೊಂದು ಐಡಿಯಾ ಸಿಗ್ತದೆ ಯಾವಾಗದಿಂದ ಯಾವ ಟೈಮ್ಗೆ ಮಾಡಬೇಕು, ಹಾಗೆಲ್ಲ ನಿಮಗೆ ಗೊತ್ತಾಗ್ತದೆ. ಈಗ ನಿಮ್ಮದು ಎಷ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್? ಹೌದು, ಸ್ಪಿರಿಚುವಾಲಿಟಿ ಜಾಸ್ತಿ. ಹೌದು, ನನಗೆ ಸಹ ಅಷ್ಟೇ. ನನಗೆ ಸಹ ಸ್ವಲ್ಪ ಇದ್ದೇನೆ, ಜಾಸ್ತಿ ಏನಿಲ್ಲ. ಬುಕ್ಸ್ ಎಲ್ಲ ಓದ್ತೇನೆ. ಡಿವೈನ್ ಪಾರ್ಕಿದು ಬುಕ್ಸ್ ಎಲ್ಲ ಓದ್ತೇನೆ. ನೀವೆಲ್ಲಿ ಇರೋದು? ನೀವು ಕಲ್ಯಾಣಿಯ ಅಲ್ಲ? ಹೆಸರೇ ಕಲ್ಯಾಣಿಯ ನಿಮ್ಮದು? ನಿಮ್ಮದು ಹೆಸರೇ ಕಲ್ಯಾಣಿಯ, ಬೇರೆ ಏನಾದರೂ ಉಂಟಾ? ಕಲ್ಯಾಣಿ ಹಿಡನ್ ವೈಬ್ಸ್, ಬ್ಯಾಂಗ್ಳೂರು. ಓ, ನೀವು ಇಲ್ಲಿ ಇಸ್ಕಾನಿಗೆ ಹೋಗ್ತೀರಾ? ಕೃಷ್ಣನ ಅಂದೆಯಾ? ರಾಧೆ ರಾಧೆ ಬಂದಿರತ್ತ. ಹರೇ ರಾಮ ಹರೇ ರಾಮ. ಕೃಷ್ಣ ಗೋವಿಂದ ಇಸ್ಕಾನಿಗೆಲ್ಲ ಹೋಗ್ತೀರಾ ನೀವು? ನಮಸ್ತೆ. ನೀವು ಬೇರೆ ಜಾಬ್ ಮಾಡ್ತೀರಾ? ಹೌದು, ನಾನಂದರೆ ಆನ್ಲೈನಲ್ಲಿ ಡಿಜಿಟಲ್ ವರ್ಕ್ ಮಾಡ್ತೇನೆ. ಡಿಜಿಟಲ್ ಡಿಸೈನರ್ ನಾನು. ಈ ಫೋಟೋಶಾಪಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಸಹ ಇದ್ದೆ, ಒಂದು 9-8 ಮಂತ್ ಇದ್ದೆ ಬ್ಯಾಂಗ್ಳೂರಲ್ಲಿ. ಉದಯ್ ವಿಡಿಯೋ ಉಂಟಲ್ಲ ಬ್ಯಾಂಗ್ಳೂರು ಮೆಜೆಸ್ಟಿಕ್ಕಲ್ಲಿ, ಅಲ್ಲಿ ವರ್ಕ್ ಮಾಡ್ತಿದ್ದೆ ನಾನು. ಈಗಲೂ ಉಂಟು ಅದು, ನನಗೆ ಈಗ ಗೊತ್ತಿಲ್ಲ ಉಂಟಾ ಅಂತ. ಒಂದು 7-8 ಇಯರ್ಸ್ ಮುಂಚೆ. ಈಗ ನಾನು ಮನೆಯಲ್ಲಿ ಆನ್ಲೈನಲ್ಲಿ ವರ್ಕ್ ಮಾಡೋದು. ನೀವು ಧ್ಯಾನ ಎಲ್ಲ ಮಾಡ್ತೀರಾ? ಯಾವ ಬುಕ್ಸ್ ಎಲ್ಲ ಓದ್ತಾ ಇದ್ದೀರಿ? ಸ್ಪಿರಿಚುವಲ್ ಬುಕ್ಸ್. ಮೆಡಿಟೇಷನ್ ಮಾಡ್ತೀರಾ? ಮತ್ತು ಬೇರೆ ಯಾವ ಜಾಬ್ ಮಾಡ್ತಿದ್ದೀರಿ? ದಿನಕ್ಕೆ ಎಷ್ಟು ಸಲ ಲೈವ್ ಮಾಡಬಹುದು? ಅದರ ಬಗ್ಗೆ ನನಗೆ ಕರೆಕ್ಟ್ ಗೊತ್ತಿಲ್ಲ, ಆದರೆ 12 hour ಮಾಡ್ಬೋದಂತೆ.
ಆದರೆ ಅದು ಕಟ್ ಕಟ್ ಮಾಡಿ ಮಾಡ್ಬೋದಲ್ಲ, ಒಮ್ಮೆಲೆ ಮಾಡುವುದು ಒಂದೇ ಲೈವಲ್ಲಿ ಮಾಡೋದು ಅಂತ ಅದು ಸ್ವಲ್ಪ ಡೌಟ್ ಉಂಟು ನನಗೆ ಸಹ. ಅದೊಂದು ಈಗ ಯಾರಾದರೂ ಕ್ಲಿಯರ್ ಮಾಡಬೇಕು ಡೌಟು. ಅಂದರೆ ಈಗ ಲೈವ್ ಬಂದರೆ ಕಂಟಿನ್ಯೂ ಆಗಿ 3 hour ಮಾಡೋದಾದರೆ ಕಂಟಿನ್ಯೂ 3 hour ಮಾಡ್ಬೋದಾ, ಅಲ್ಲ ಒಮ್ಮೆ ಕಟ್ ಮಾಡಿ 1 hourಗೆ ಪುನಃ 1 hour ಮಾಡ್ಬೋದಾ? ಅದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಅದನ್ನೊಂದು ಯಾರಾದರೂ ಕೇಳಿ ನೋಡ್ತೇನೆ ನಾಳೆ, ಯಾರಾದರೂ ಕೇಳಿ ಹೇಳ್ತೇನೆ ನಾನು. ಇಲ್ಲಿ ಮಂಗಳೂರಿನವ್ರು ಕಡಿಮೆ ಲೈವೆಲ್ಲ ಹೋಗೋದು, ಅವರದೆಲ್ಲ ಇದುವೇ ವ್ಯೂಸಲ್ಲೇ ಅವರದ್ದು ಎಲ್ಲ, ಎಷ್ಟೆಷ್ಟು ವ್ಯೂಸ್ ಅವರಿಗೆಲ್ಲ. ಲೈವಲ್ಲಿ ನಾನೇ ಇರೋದಾ ಅಂತ ಮಂಗಳೂರಲ್ಲಿ ಬರುವುದು. ಪುಣ್ಯ ಪುಣ್ಯ ಈಗ ಚೂರು ಕೊರಲೆ ಹನುಮಂತ. ನಾನು ಭಗವದ್ಗೀತಾ ಓದ್ತೇನೆ, ನಮ್ಮ ಚಾನೆಲ್ನಲ್ಲಿ ಎಲ್ಲ ಇದೆ. ಹೌದು, ಓಕೆ ಓಕೆ. ನೀವೇನು ಮಾಡ್ತಿದ್ದೀರಿ? ನೀವು ಇಸ್ಕಾನಿಗೆ ಹೋಗ್ತೀರಾ? ನಾನು ಸಹ ಬಂದಿದ್ದೇನೆ ಇಸ್ಕಾನಿಗೆ. ಕುಕ್ ಆ್ಯಂಡ್ ಟ್ರಾವೆಲ್ ವಿತ್ ಸುಪ್ರಿಯಾ. ಹಲೋ ಸುಪ್ರಿಯಾ, ನಮಸ್ತೆ. ಹೋಮ್ ಎಕ್ಸಿಕ್ಯೂಟಿವ್, ಓ ನಾನು ಸಹ ಅದೇ, ಅದರೊಟ್ಟಿಗೆ ಸ್ವಲ್ಪ ಆನ್ಲೈನಲ್ಲಿ ವರ್ಕ್ ಅಷ್ಟೇ. ಮತ್ತು ಸುಪ್ರಿಯಾ ಅವರದು ಎಲ್ಲ ಹೇಗೆ ಉಂಟು? ಜಾಸ್ತಿ ಅನ್ನೋದ ಹೋಮ್ ಎಕ್ಸಿಕ್ಯೂಟಿವ್ಗೆ. ನಾನೀಗ ಸ್ನಾನ ಮಾಡಿ ದೇವರಿಗೆ ದೀಪ ಎಲ್ಲ ಇಟ್ಟು ಬಂದದ್ದು. ನಾನು ಕಾಣಿಸ್ತದ? ಕಾಣ್ತಾ ಇದ್ದೇನಾ ನಾನು? ಯಾನು ಫಸ್ಟಿಗೆ ಅದು ಹೋಮ್ ಎಕ್ಸಿಕ್ಯೂಟಿವ್ ಮಾಡೋದ ಅದ? ನಿಮಗೆ ತುಳು ಬರ್ತದ? ಸುಪ್ರಿಯ ಅವರೇ, ಓ ಮಕ್ಕಳಿಗೆ ಎಂದು ಕೊಟ್ಟ. ಕಲ್ಯಾಣಿಯವ್ರು ಇದ್ದೀರಾ? ಇದ್ರೆ ನಾನು ಬ್ಲೋ ಕೊಡ್ತೇನೆ ನಿಮಗೆ. ಬ್ಲೂ ಕೊಡಬೇಕಾ? ಯಾರಿಗಾದರೂ ಬ್ಲೂ ಕೊಡಬೇಕಾದ್ರೆ ಹೇಳಿ, ನಾನು ಕೊಡ್ತೇನೆ ಆಯಿತಾ? ಬೇರೆ ಕನೆಕ್ಟ್ ಆಗೋದಾದರೆ. ಅಕ್ಷತಾ, ನೀವು ನನಗೆ ಕನೆಕ್ಟ್ ಆಗಿದ್ದೀರಲ್ವಾ? ಎಸ್ ಆಗಿದ್ದೇನೆ. ಎನಿ ಡೌಟ್? ಆತೇನು ತುಂಬ ಆಯ್ತು. ನೀವು ಕಲ್ಯಾಣಿ ಅವರಿಗೆ ಆಗಿದ್ದೀರಾ? ಅವರದ್ದು ಭಗವದ್ಗೀತೆ ಎಲ್ಲ
ಇದೆಲ್ಲ ಉಂಟು ಸ್ಪಿರಿಚುವಲ್ ಅವರದ್ದು ಇದು ಡಿವೋಷ್ನಲ್. ಓಕೆ, ಜಸ್ಟ್ ಅ ಮಿನಿಟ್. ಆಯಿತು. ಕಲ್ಯಾಣಿಯವರಿಗೆ ಕನೆಕ್ಟ್ ಆಗಿದ್ದೀರಾ ನೀವು? ನಾನು ಇದು ಕೊಡ್ತೇನೆ ಬ್ಲೂ, ಕನೆಕ್ಟ್ ಆಗಿ ಕೊಟ್ಟಿದ್ದೇನೆ ಆಯಿತಾ ಇಬ್ಬರಿಗೆ ಸಹ. ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಆಯಿತಾ ದೇವರ ಪೂಜೆ ಎಲ್ಲ ಆಯಿತಾ ಸಂಜೆದು? ನಿಮ್ದೆಲ್ಲ 6 ಗಂಟೆಗೆ ಆಗ್ತಲ್ಲ ಬ್ಯಾಂಗ್ಳೂರಿನವ್ರದ್ದೆಲ್ಲ. ಕನೆಕ್ಟ್ ಆಗಿದ್ದೀನಿ. ಕಲ್ಯಾಣಿ ಅವರಿಗೆ ಆಗಿದ್ದೀರಾ? ನಾನು ಸಹ ಆಗಿದ್ದೇನೆ, ನಿಮಗೆ ಸಹ ಆಗಿದ್ದೇನೆ ಆಯಿತಾ. ಮತ್ತು ಸುಪ್ರಿಯಾ ಅವರೇ, ನಿಶು ಬರಲಿಲ್ಲಲ್ಲ ಇವತ್ತು ಲೈವಿಗೆ? ನಾನು ಆಗಿದ್ದೀನಿ. ಮೊದಲು ಆಗಿದ್ದೀರಾ ಆಲ್ರೆಡಿ? ನನಗೆ ಸ್ಪಿರಿಚುವಲ್ ಪರ್ಸನ್ಸ್ ಬೇಗ ಹತ್ತಿರ ಆಗ್ತಾರೆ. ನೆಕ್ಸ್ಟ್ ಯಾವತ್ತಾದರೂ ಬ್ಯಾಂಗ್ಳೂರಿಗೆ ಬಂದಾಗ ಬರ್ತೇನೆ ನಾನು ಸಹ. ನನ್ನ ಹತ್ರ ಸಹ ಉಂಟು ಭಗವದ್ಗೀತೆ ಬುಕ್ಕು. ಅದು ಭಗವದ್ಗೀತೆ ಶ್ರೀಮದ್ ಮಹಾಭಾರತ ಮತ್ತು ಭಗವದ್ಗೀತೆ ಬೇರೆ ಬೇರೆ ಅಲ್ಲ ನಿಜವಾಗಿ? ಎಸ್, ನಮಗಿವಾಗ 5:30 ಈವ್ನಿಂಗ್. ನೀವು ಇಲ್ಲಿದ್ದೀರಲ್ಲ, ಸಿಂಗಾಪುರಲ್ಲಿರೋದಲ್ಲ ಸುಪ್ರಿಯಾ? ಸಿಂಗಾಪುರ, ದುಬೈಯ, ಅಮೇರಿಕ. 5:30 ಅಂದರೆ ಸಿಂಗಾಪುರ ಇಲ್ಲದ್ರೆ ದುಬೈ. ಸಿಂಗಾಪುರಲ್ಲಿರೋದಲ್ಲ ನೀವು? ಅದು ನಿಶು ಅಲ್ಲ? ಶ್ರೀಮನ್ ಮಹಾಭಾರತ ದ ಒಂದು ಪಾರ್ಟ್ ಅಂತಲ್ಲ ಇದು ಭಗವದ್ಗೀತೆ. ದೋಹಾ ಕತಾರ್, ಹೌದೌದು. ಮೊನ್ನೆ ಲೈವಲ್ಲಿ ಹೇಳಿರಲ್ಲ, ನನಗೆ ಅವರು ಸಹ ಗಲ್ಫ್ ಕಂಟ್ರಿ ಅವರೇ, ನೀಶು ಸಹ. ನನಗೆ ಕನ್ಫ್ಯೂಷನ್ ಆಯ್ತು ಇಬ್ಬರದು. ಹೌದು, ಮಹಾಭಾರತದಲ್ಲೇ ಭಗವದ್ಗೀತೆ ಬರುತ್ತೆ. ಹೌದು, ನನ್ನಂದ್ರೆ ಮಹಾಭಾರತ ಭಾಗ 11 ಉಂಟು. ಮತ್ತೆ ಸಣ್ಣದೊಂದು ಬುಕ್ ಉಂಟು, ಪಾಕೆಟ್ ಬುಕ್. ಸುಪ್ರಿಯಾ, ನೀವು ಲೈವ್ ಮಾಡ್ತೀರಾ? ಮಾಡಿದ್ದೀರಿ ಸುಪ್ರಿಯಾ? ನೀಶೋನ ಲೈವಲ್ಲಿ ನೀವು ಸಿಕ್ಕಿದ್ದು ನನಗೆ. ಕಲ್ಯಾಣಿ ಅವರು ಬೇಗ ಮಾಡಿ. ಕಲ್ಯಾಣಿ, ನಿಮ್ಮ ಹೆಸರೇ ಕಲ್ಯಾಣಿಯಾ? ನಾನು ಲೈವ್ ಮಾಡಲ್ಲ. ಓ, ಯಾಕೆ? ನೀವು ಫುಲ್ಲು ಮಾನಿಟೈಸ್ ಅಲ್ಲ. ನಮಸ್ತೆ ವಿಕ್ರಮ್ ಅವರೇ, ನಿಮ್ಮದು ಚಾನಲ್ ನೋಡ್ತಾ ಇರ್ತೇನೆ. ಅದು ಫಿಲ್ಮ್ ಸಾಂಗ್ಸ್ ಇರ್ತದೆ ತುಂಬ. ನಿಮಗೆ ಕಾಪಿರೈಟ್ ಬರೋದಿಲ್ವಾ?
ಓಕೆ, ಗ್ರಾಂಟೆಡ್. ಕೊಟ್ಟಿದ್ದೇನೆ. ತುಂಬ ಹಾಕ್ತಿರಲ್ಲ ನೀವು, ವ್ಲಾಗ್ ಮಾಡೋದಿಲ್ವಾ? ಮತ್ತೊಂದು ಫಿಲ್ಮ್ ಸಾಂಗ್ಸ್ ಹಾಕಿದರೆ ಕಾಪಿರೈಟ್ ಬರ್ತದ ಗೊತ್ತಿಲ್ಲ ನನಗೆ ಸಹ. ನಮಗೆ ಹೆದರಿಕೆ ಆಗ್ತದೆ ಹಾಕಲಿಕ್ಕೆ ಯಾವ ಸಾಂಗ್ಸ್. ನೋಡಿ ಕಮೆಂಟ್ ಮಾಡಿಲ್ಲ. ನಾನು ತುಂಬ ನೋಡಿದ್ದೇನೆ, ಕಮೆಂಟ್ ಮಾಡಿದ್ದೇನೆ ಅಂತ. ನನ್ನ ಕಮೆಂಟಲ್ಲಿ ಅಕ್ಷತ ಅಂತ ಬರೋದಿಲ್ಲ, ಅಕ್ಷ ಅಂತ ಬರ್ತದೆ. ಅಕ್ಷ 917 ಅಂತ ಬರ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ನನ್ನ ಚಾನಲ್ಗೆ? ವಿಕ್ರಮ್ ಅವರು, ನೀವು ಕಲ್ಯಾಣಿ ಅವರಿದ್ದಾರೆ ಕನೆಕ್ಟ್ ಆಗಿ, ಮತ್ತೆ ಅವರು ರಿಟರ್ನ್ ಕೊಡ್ತಾರೆ. ಕಲ್ಯಾಣಿ ಮತ್ತು ಸುಪ್ರಿಯಾ ಅವರಿಗೆಲ್ಲ ಆಗಿದ್ದೀರಾ ಗೊತ್ತಿಲ್ಲ ನನಗೆ. ಅಂದರೆ ಅವರೆಲ್ಲ ಮೊದಲೇ ಇದ್ದವರಲ್ಲ, ಸೀನಿಯರ್ಸ್. ಅವರ ವೀಡಿಯೋಸ್ ಎಲ್ಲ ಒಳ್ಳೆ ಬರ್ತದೆ. ಕಲ್ಯಾಣಿ ಅವರದ್ದು ಸಹ ಒಳ್ಳೆ ಉಂಟು ವೀಡಿಯೋಸ್, ಸ್ಪಿರಿಚುವಲ್ ವೀಡಿಯೋಸ್. ಬೆಳಿಗ್ಗೆ ಆನ್ ಮಾಡಿಡಿ, ಕೇಳ್ತಾ ಇರ್ತದೆ. ಓಕೆ, ಸಪೋರ್ಟ್ ಮಾಡಿ ವಿಕ್ರಮ್ ಅವರನ್ನು. ವಿಕ್ರಮ್ ಅವರೇ, ಕಲ್ಯಾಣಿ ಅವರಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ನೀವು ಆಗಿ, ಮತ್ತು ನಾಳೆ ಕೊಡ್ತಾರೆ ಅವರು ನಿಮಗೆ ರಿಟರ್ನ್. ಓಕೆ ವಿಕ್ರಮ್ ಅವರೇ, ನೀವೆಲ್ಲಿರುವುದು? ನಿಮ್ಮ ಹೆಸರು ವಿಕ್ರಮ ಅಲ್ಲ, ನೀವು ಡಿ ಪಿಯಲ್ಲಿ ಹಾಕಿದಿರಲ್ಲ, ಅವರ ಹೆಸರು ವಿಕ್ರಮ್ ಅಂತ ಗೊತ್ತುಂಟು. ನಿಮ್ಮ ಹೆಸರೆಂತ? ನಿಮ್ಮ ಹೆಸರು ಸಹ ವಿಕ್ರಮ? ವಿಷ್ಣು. ಓಕೆ ಓಕೆ, ಒಳ್ಳೆ ಹೆಸರು ವಿಷ್ಣು. ವಿಕ್ರಮ್ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ? ವಿಷ್ಣು ಅವರಿಗೆ. ಸುಪ್ರಿಯಾ ಹೋದ್ರಾ ನೀವು? ಇರ್ತೀರಾ? ಚಾ ಆಯಿತಾ? ಈಗ ಚಾ ಅಂತ, ಈಗ ಊಟ ಆಯಿತಾ ಅಂತ ನಿಮ್ದೆಲ್ಲ? ಒಂದು ಲೈಕ್ ಕೊಡಿ ಆಯಿತಾ? 4 ಮಂದಿ ಇದ್ದೀರಿ ಲೈವಲ್ಲಿ. ಒಂದು ಲೈಕ್ ಉಂಟು, ಮೇಲೆ 3 ಡಾಟ್ ಉಂಟಲ್ಲ ಅದನ್ನು. ಓಕೆ ಸುಪ್ರಿಯಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತು ಸ್ಪೆಷಲ್ ಡಿನ್ನರಿಗೆ ಚಿಕನ್ ಮತ್ತು ಕೋರಿ ರೊಟ್ಟಿ. ಥ್ಯಾಂಕ್ ಯು, ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಡಿಶ್. ನಿಮಗೇನು ಸ್ಪೆಷಲ್? ನೀವೆಲ್ಲ ಹೇಗೆ ಇಷ್ಟು ಸ್ಪೀಡ್ ಟೈಪ್ ಮಾಡ್ತೀರಿ ಅಂತ ನನಗೆ ಗೊತ್ತಾಗ. ನೀವು ಲ್ಯಾಪ್ಟಾಪಲ್ಲಿ ಮೆಸೇಜ್ ಮಾಡ್ತಿದ್ದೀರಾ? ಚಿಕನ್ ಬಿರಿಯಾನಿ ಯಾರು ನೀವೇ ಮಾಡಿದ ಪ್ರಿಪೇರ್? ಓ, ನನಗೆ ಒಂದು ತಲೆ ಕಳಿಸಿದ್ದಾರೆ ಚಿಕನ್ ಇದು. ಹೋಟೆಲ್? ನೀವು ಬ್ಯಾಂಗ್ಳೂರಲ್ಲೇ ಇರೋದು? ಎಲ್ಲಿರೋದು? ನೀವು ವ್ಲಾಗ್ ಮಾಡಿ ಅದರೊಟ್ಟಿಗೆ.
ಒಳ್ಳೆ ಇದು ಆಗ್ತದೆ. ಬೀದರ್. ಓ, ಗುಲ್ಬರ್ಗ, ಬೀದರ್. ಬೀದರ್ ಒಳ್ಳೆಯಾ ಪುಣ್ಯ ಮತ್ತು ಬೀದರ್ ಭಾಳ ಸಣ್ಣ ಊರು, ಸ್ಮಾಲ್ ಊರು ಪನ್ಪೆರುತ್ತೆ ಅದು. ಬೀದರ್, ಗುಲ್ಬರ್ಗ ಆಚೆ. ನೀವೆಲ್ಲಿರೋದು? ನಾವು ಮಂಗಳೂರಲ್ಲಿ. ಮಂಗಳೂರು. ಮಂಗಳೂರಲ್ಲಿರೋದು. ಸಪೋರ್ಟ್ ಮಾಡಿ ಎಲ್ಲರೂ. ಓಕೆ ಬಾಯ್ ಅಕ್ಷತಾ. ಓಕೆ ಬಾಯ್. ಬಾಯ್ ಸುಪ್ರಿಯಾ. ಥ್ಯಾಂಕ್ ಯು ಫಾರ್ ಸಪೋರ್ಟ್. ತುಂಬ ಥ್ಯಾಂಕ್ಸ್ ಸುಪ್ರಿಯಾ. ಯಾ ಯಾ ಬೀದರ್. ಬೀದರಲ್ಲಿ ಮಳೆ ಎಲ್ಲ ಬರ್ತಾ ಉಂಟಂತೆ. ಮಂಗಳೂರಲ್ಲಿ ಶುರುವಾಗಿದೆ ಮಳೆ, ಲೈಟಲ್ಲಿ ಬರ್ತಾ ಉಂಟು. ಬರ್ತಾ ಉಂಟು. ಬಾ, ಥ್ಯಾಂಕ್ ಗಾಡ್. ಮಳೆ ಇಲ್ಲದಿದ್ದರೆ ಏನಿಲ್ಲ. ನಿಮ್ಮ ಭಾಷೆ ಸೂಪರ್. ನಮ್ಮದು ಮಂಗಳೂರಲ್ಲವಾ. ಮಂಗಳೂರಿನವರ ಕನ್ನಡ ಗ್ರಾಮರ್ ಪ್ರಕಾರ ಮಾತಾಡೋದಲ್ಲ ಅವರೆಲ್ಲ. ಬ್ಯಾಂಗ್ಳೂರ್ನವರೆಲ್ಲ ಕಟ್ ಕಟ್ ಮಾಡಿ ಮಾತಾಡೋದು, ಸ್ಪೀಡ್. ಉಂಟು ಉಂಟು. ಮತ್ತೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟು ಸಮಯ ಆಯಿತು? ಒನ್ ಇಯರ್ ಆಯ್ತಾ? ನೀವು ಮೊನ್ನೆ ಒಮ್ಮೆ ಲೈವ್ ಮಾಡಿದ್ರಲ್ಲ? ಮೊನ್ನೆ ಒಮ್ಮೆ ಲೈವ್ ಮಾಡಿದ್ರಿ ನೀವು. ಪುಣ್ಯ ಅವರ ಕೊಡ್ಲೆ. ಪುಣ್ಯ ನಿಮಗೆ ತುಳು ಬರ್ತದ? ನಿಮಗೆ ಕ್ಲಿಪ್ ಮಂತ್ ನಾಪನ ಅವು ತುಳು ಬರತ್ತಾ? ಜಸ್ಟ್ ಫ್ಯಾಷನ್ಗೋಸ್ಕರ ಚಾನಲ್ ಓಪನ್ ಮಾಡಿದೆ ಅಷ್ಟೇ. ನೋ ಇಂಟ್ರೆಸ್ಟ್. ಹೌದಾ? ಒಂದು ಬ್ಲಾಗ್ ಎಲ್ಲ ಮಾಡಿದರೆ ನಿಮಗೆ ಯೂಸ್ ಆಗ್ತದಲ್ಲ ಅಂತ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ದೇವರ ಗಿಫ್ಟ್. 1 ಮಿನಿಟ್. ಕವರ್ ಹಾಕ್ತನ ಮೊಬೈಲ್ ಕೈಯಲ್ಲಿ ಇಟ್ಕೊಳ್ಳಿ ಕಷ್ಟ ಆಗ್ತದೆ, ಅದಕ್ಕೆ ಒಂದು ಸ್ಟ್ಯಾಂಡಲ್ಲಿ ಸಿಕ್ಕಿಸಿ ಮೊಬೈಲನ್ನು. ಓಕೆ. ಏನೋ
ಲಾಸ್ಟ್ ಇದೆ ಅಂತ ಅರ್ಥ ಆಗಲಿಲ್ಲ ನನಗೆ. ಅಷ್ಟೇ ಇವು ಇವರೇ ಬರೋದು. ಲಾಸ್ಟ್ ಇದೆ ಅಂತ ನನಗೆ ಅರ್ಥವೇ ಆಗಲಿಲ್ಲ. ಓಕೆ, ನಿಮಗೆ ಅಷ್ಟೇ ಬರೋದಾ ತುಳು? ಒನ ಸಾಂಡೆ, ಚಾ ಪರಿಹಾರ ಅದೆಲ್ಲ ಬರೋದಿಲ್ವ? ಮೈ ಮದರ್ ಟಂಗ್ ತೆಲುಗು. ಓ, ತೆಲುಗು ಸ್ವಲ್ಪ ಮಿಕ್ಸ್ ಅಲ್ಲ ಎಲ್ಲ, ತುಳು ಕನ್ನಡ ಎಲ್ಲ ಮಿಕ್ಸ್ ಅಲ್ಲ ತೆಲುಗು. ಹಾಂ, ತೆಲುಗಲ್ಲ ಅದು, ತೆಲುಗು ತಮಿಳು. ಚೆನ್ನಾಗಿದ್ದೀರಾ? ಹೌದಾ, ಕರೆಕ್ಟಾ ನಾನು ಹೇಳಿದ್ದು? ಸ್ವಲ್ಪ ಸ್ವಲ್ಪ ಫಿಲ್ಮ್ ನೋಡಿ ನೋಡಿ. ವಿಕ್ರಮ್ ತಮಿಳ್ ತೆಲುಗು ಫಿಲ್ಮ್ ಆ್ಯಕ್ಟ್ರಾ ತಮಿಳ್ ಫಿಲ್ಮ್ ಆ್ಯಕ್ಟ್ರಾ? ಭೋಜನ ಆಯಿಂದ ಊಟ ಆಯ್ತಾ? ತಮಿಳ್ ಆ್ಯಕ್ಟ್ರು. ಓಕೆ ಓಕೆ. ನನಗೆ ಸಹ ವಿಕ್ರಮ್ ಫಿಲ್ಮ್ ಅಲ್ಲವ ತುಂಬ ಇಷ್ಟ. ತಮಿಳ್ ಫಿಲ್ಮ್ ತುಂಬ ನೋಡ್ತಿದ್ದೆ ನಾನು. ಈಗ ನಮ್ಮ ಟಿ ವಿ ಪ್ರಾಬ್ಲಮ್ ಆಗಿ ಇಲ್ಲ. ತಮಿಳ್ ಫಿಲ್ಮ್ ತುಂಬ ನೋಡಿದ್ದೇನೆ. ಇವನದು ಸಹ ಸೂರ್ಯ ಸೂರ್ಯ ಇದ್ದಾರಲ್ಲ, ಸೂರ್ಯನ ಫಿಲ್ಮ್ ತುಂಬ ನೋಡ್ತಿದ್ದೆ. ಸೂರ್ಯನ ಫಿಲ್ಮ್ ಉಂಟಲ್ಲ, ಅದು ಸಹ ನೋಡ್ತಿದ್ದೆ. ಒಂದು ಫಿಲ್ಮ್ದ ಕುದದದೆಯಾ ಸೂರ್ಯನ ಬುದ್ಧನ ಬೋಧಿಧರ್ಮ. ಬೋಧಿಧರ್ಮ ಒಳ್ಳೆ ಇತ್ತು ಫಿಲ್ಮ್. ನೀವು ಒಂದು ಕಮೆಂಟ್ ಹಾಕಿಲ್ಲ ಮೈ ವಿಡಿಯೋಸ್ಗೆ. ನೋಡಿದ್ದೇನೆ ನಾನು, ಒಂದು 2-3 ನೋಡಿದ್ದೇನೆ. ನನಗೆ ಯಾವುದು ನೋಟಿಫಿಕೇಶನ್ ಬರ್ತದೆ ಅದನ್ನು ನೋಡ್ತೇನೆ ನಾನು. ಹಾಂ, ಆಗಿದ್ದೇನೆ. ಹಾಗಾದರೆ ನೋಟಿಫಿಕೇಶನ್ ಬರೋದಿಲ್ಲಲ್ಲ, ಆಲ್ ಅಂತ ಕೊಟ್ಟಿದ್ದೇನೆ ನಾನು. ನೀವಾಗಿದ್ದೀರಾ? ಆಗಿರಬೇಕು. ನಿಮ್ಮದು ಕಮೆಂಟ್ ಎಲ್ಲ ಬಂದಿದೆ. ಒಂದು ಯಾವುದೋ ವಿಡಿಯೋಗೆ ಬಂದಿದೆ, ನಿನ್ನೆ ಮೊನ್ನೆಯನ್ನು ಬಂದಿದೆ. ಬೇರೆಯವ್ರದ್ದು ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ನಾನು ಸಹ ಹೇಳ್ತೇನೆ. ಎಸ್. ಮತ್ತೆ ಬೇರೆ ಏನು ವಿಶೇಷಗಳು? ನೀವೀಗ ಬ್ಯಾಂಗ್ಳೂರಲ್ಲಿರುದಲ್ಲ, ಊರು ಬೀದರ? ಓ, ಬೀದರಲ್ಲಿ ಬ್ಯಾಂಗ್ಳೂರು ಬಂದ ಸುಪ್ರಿಯ ಕಲ್ಯಾಣಿ ಬಂದಿ ಬ್ಯಾಂಗ್ಳೂರು. ನೀವು ಬೀದರಲ್ಲೇ ಇರೋದಾ? ಸಿಂಗು ಕ್ಷೇತ್ರ. ಹಾಂ, ನೀವು ಸಾಂಗ್ ಹೇಳಿಕ್ಕೆ ಹೋಗಿ ನನ್ನನ್ನು ಕಾಪಿರೈಟ್ ಬರಲಿ ಹೇಳಿ, ಕಾಪಿರೈಟ್ ಬರಲಿ ಅಂತೇಳಿ. ಬಳ್ಳಾರಿಯ ಬೆಳ್ಳಾರಿ ಬೆಳ್ಳಾರಿ. ನಮ್ಮ ಇಲ್ಲಿ ಒಂದುಂಟು ಬೆಳ್ಳಾರೆ ಅಂತ ಊರು, ಇಲ್ಲೇ ಮಂಗಳೂರಲ್ಲಿ. ಎಂತ ಕೆಲವರು ಹೇಳ್ತಾರೆ, ಲೈವಲ್ಲಿ ಸಾಂಗ್ ಹೇಳಬಾರ್ದು, ಮಕ್ಕಳನ್ನು ತೋರಿಸಬಾರ್ದು,
ಮತ್ತೆಂತ ಟಿ ವಿದು ಸೌಂಡ್ ಬರಬಾರ್ದು, ಕಾಪಿರೈಟ್ ಬರ್ತದೆ ಅಂತೆಲ್ಲ ಹೇಳ್ತಾರೆ. ನನಗೆ ಎಂತ ಸಹ ಗೊತ್ತಿಲ್ಲ ಅದಕ್ಕೆ ಎಂತ. ನೀವು ಲೈವ್ ಮಾಡಿದ್ರಲ್ಲ ಒಮ್ಮೆ ಮೊನ್ನೆ, ನಿಮ್ದು ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ? ನಿಮಗೆ ಲೈವ್ ಮಾಡ್ಬೋದಾ ಅಂತ ನನಗೆ ಅನಿಸ್ತದೆ. ಹಾಂ, ನೀವು ಮಾಡಿದ್ದೀರಲ್ಲ, ಮಾಡ್ಬೋದು ಅವಾಗ. ಇಲ್ಲಾಂದರೆ ಆಪ್ಷನ್ ಬರೋದಿಲ್ಲ ಅಲ್ಲ. 150 ತನಕ ಆಗಿದೆ ಅಂತ, 150 200 ಎಷ್ಟು ಆಗಿದೆ. ಅದೃಷ್ಟ ಯಜಮಾನ ಅದು ಯಾರು ಹೇಳಿದ್ದು ಕೇಳಬಾರ್ದು. ಹೌದು, ನಾನು ಎಂತ ಡೌಟ್ ಬಂದರೆ ಸಹ ಯೂಟ್ಯೂಬ್ ಅವರದ್ದು ಉಂಟಲ್ಲ ಅಲ್ಲಿ ಸಪೋರ್ಟ್ ಅಂತ, ಅದರಲ್ಲಿ ಕ್ವೆಶ್ಚನ್ ಹಾಕಿ ಬಿಡೋದು, ಅವರ ಆನ್ಸರ್ ಬರ್ತದೆ ಅದಕ್ಕೆ. ಕಮ್ಯುನಿಟಿ ಗೈಡ್ಲೈನ್ಸ್. ನನಗೆ ಜಸ್ಟ್ 142. ಓಕೆ, 142 ಆದರೆ ನಿಮಗೆ ಲೈವ್ ಮಾಡಿದ್ರಲ್ಲ ಮೊನ್ನೆ, ಆಗ್ತದೆ. ಈಗ ಈಗ ಎಷ್ಟಾಯಿತು ಟೈಮ್? ಒಂದು ಹಾಫ್ ಆನ್ ಅವರ್ ಬಿಟ್ಟು ಬನ್ನಿ ಲೈವಿಗೆ, ನೋಡುವ ಎಷ್ಟು. ಲೈವ್ ಬಂದರೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತದೆ. ಅದಕ್ಕೆ ಈಗ ನಮಗೆ ಒಂದು ಏನಾದರೂ ಫೈಲ್ ಮಾಡಿ ಅಪ್ಲೋಡ್ ಮಾಡಿ, ವಿಡಿಯೋ ಮಾಡಿ, ಅದು ಎಲ್ಲರೂ ನೋಡಿದ ನಂತರ ಅದರಿಂದ ನಮಗೆ ಒಂದು 2 hour ಆಗಲಿಕ್ಕೆ 1 week ಬೇಕು. ಲೈವ್ ಬಂದರೆ ಹಾಫ್ ಆನ್ ಅವರಲ್ಲಿ 2 hour ಕಂಪ್ಲೀಟ್ ಆಗ್ತದೆ ಅಂತ ನನಗೆ ಅನಿಸ್ತದೆ. ಇರ್ಬೋದು. ನಮಸ್ತೆ ಗೋಪಾಲಕೃಷ್ಣ ಭಟ್ ಅವರೇ, GKB ಅವರೇ, ನಮಸ್ತೆ. ನಮಸ್ತೆ ಪೂಜಾ, ಗೀತಾ. ನೀವು ಶಾರ್ಟ್ ವಿಡಿಯೋ ಹಾಕಿ. ಶಾರ್ಟ್ ವಿಡಿಯೋ ನಾನು ಹಾಕೋದಿಲ್ಲ. ಉಂಡೆ ಒನಸಾಂಡ್ ಇತ್ತೆ ಬರ್ಸತ್ತೆ ನಮ್ಮ ಊರದು, ಭಾರಿ ಖುಷಿ ಅತ್ತೆ. ನಾನು ಶಾರ್ಟ್ ವಿಡಿಯೋ ಹಾಕೋದಿಲ್ಲ. ಉಂಟು ಹಾಕಿದ್ದು, ನಾನು ಅದನ್ನು ಇದು ಮಾಡಿದ್ದೇನೆ, ಅಂತ ಮಾಡೋದು ಅನ್ಲಿಸ್ಟೆಡ್ ಮಾಡಿದ್ದೇನೆ. ಜೋರು 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 ಉಂಟು ಬರ್ಸ ಅಂದಂದು ತೆಡಿರುವ ಇನಿ ಒಂಚೂರು ಇತ್ತೆ. ರಾತ್ರಿ ಆಗ ಶುರು ಹಾಕುದು ಬರ್ಸ ಜೋರು ಬರಾಡು. ಈಚಿನ ನಮ್ಮ ಮುಲ್ಪ ತುಂಬೆದ ನೀರತ್ತೆ ನಮಗೆ ಕುಡ್ಲಾಗ. ತುಂಬೆಡ ನೀರು ಖಾಲಿ ಆತನಿಗೆ ಡ್ಯಾಮ್ ತೋಜೊಂದುಂಡುಗೆ ಪಂದು ನ್ಯೂಸ್ ಪೇಪರ್ ಬರೋಂದುಂಡು. 10 ದಿನ ಜೋರು ಬರ್ಸ ಬತ್ತಿಜಿನ ನೀರು ಖಾಲಿ ಆಪುನಿಗೆ. ಬಲೆ ದೋಸೆ ತಿನ್ಕ ಕುಕ್ಕುದ ರಸಾಯನ. ಓ ಈಗ ಬಾಯಿಡು ನೀರು ಬರ್ತ. ಈ ಸಾರಿಗೆ ಸರಿಟು ಕುಕ್ಕುಲ ತಿಂತಿಚ್ಚಿ, ಪೆಲಕ ಎಲ್ಲ ತಿಂತಿಚ್ಚಿ. ವರ್ಷ ಎಲ್ಲ ಸರಿ ತಿಂಪೇನು. ಈ ಸಾರಿ ಪೆಲಕ ಎಲ್ಲ ತಿಂತಿಚ್ಚಿ, ಕುಕ್ಕುಲ ತಿಂತಿಚ್ಚಿ. ಜಾಸ್ತಿ ಕುಕ್ಕು ತಿಂತೆ ಅಂಡ ಯಾಪಲದತ್ತು ತಿಂತಿಚ್ಚಿ. ಲೆಕ್ಕ ಇಚ್ಚಂಡು ತಿಂಪುನಿಗೆ ಈ ಸಾರಿ ತಾಳೆಚ್ಚು. ವಿಕ್ರಮ್ ಅವರಿಗೆ ನಮ್ಮ ತುಳು ಅರ್ಥ ಆಗ್ತದ? ವಿಕ್ರಮ್ ಬಲ್ತೀರ ನಿಂಕ್ಲ ತುಳುಗೆ ಅಂತ. ವಿಕ್ರಮ್ ಮತ್ತು ವಿಷ್ಣು. ವಿಕ್ರಮ್ ಓದುದು ವಿಕ್ರಮ್ಗೆ ಬರ್ಪುನ ಅರ್ನಪ್ಪದಾರು ವಿಷ್ಣುಗೆ. ವಿಕ್ರಮ್ ವಿಕ್ರಮ್ ಎಂಕ್ಲ ತುಳುಗೆ ಎಂದು ಬಲ್ತೀರು. ಬೀದರ್ದಾರಿಗೆ ಅಕ್ಲೆಗೆ ಚೂರ್ಲ ಒಂಜಿ ಚೂರ್ಲ ಬರ ಅಂದ್ರು. ಮತ್ತೆ GKB ಅವರೇ ಕನ್ನಡ ಬರ್ತೆ. ಥ್ಯಾಂಕ್ ಯು.
ಬೇಗ ಅನ್ನಸ್ಮಂತಂದುಲ್ಲಾರ ಅಂದಿರು ಬರ್ಸ ಬರೋದು ಆಲಸ್ಯ ಕೆಲವು ಬರ್ಸ ಶೆಟ್ಟಿಂಗಾದ ಫೋನ್ ಬರ್ತದೆ ಅಂಚೆ ಹೋಗೋಣ ಕಾಂಡೆ ಮೂಜರೆ ಲಕ್ಕೋಡು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ಪೂಜೆ ಪುನಸ್ಕಾರ ಆದಿ ಮಾಡಬೇಕು. ನೈಸ್ ವಿಡಿಯೋ ನೋಡಿದೆ. ಯಾವ ವಿಡಿಯೋ ನೋಡಿದ್ರಿ? ಇವತ್ತಿದ ಗೋಪಾಲಕೃಷ್ಣ ಅವರ ವಿಡಿಯೋ ನೋಡಿದ್ರಾ? ಕನೆಕ್ಟ್ ಆಗಿ ಇಬ್ಬರು. ನಿಮ್ಮದು ಓಕೆ. ಇವತ್ತಿದ ಇವತ್ತು ಹಾಕ್ಲಿಲ್ಲ, ನಿನ್ನೆ GKB ಅವರು ಹೋದ್ರು. ಅವರಿಗೆ ಬೆಳಿಗ್ಗೆ ಬೇಗ ಹೇಳ್ಬೇಕಂತಲ್ಲ, ಅವರು ಟೆಂಪಲಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಹಾಗೆ. ಮತ್ತೆ ಅಲ್ಲ ಅಂದರೆ 7 ವೋಟ್ ಬಂದಿದೆ. 7 ವೋಟ್ ನೋ 7 ಬಂದಿದೆಯಾ? ಥ್ಯಾಂಕ್ ಯು. ಏನಾದರೂ ಇದ್ರೆ ಕೇಳಿ, ತಪಾಸ್ತು ಹೇಳ್ತೇನೆ. ನಾನು ನಿಮ್ಮದು ನೋಟಿಫಿಕೇಶನ್ ಯಾವುದೆಲ್ಲ ವಿಡಿಯೋ ಬರ್ತದೆ ಎಲ್ಲ ಪ್ರತಿಯೊಬ್ಬರದ್ದು ನೋಡ್ತೇನೆ. ನಾನು ಆನ್ ಮಾಡೋದು ಕಿಚನಲ್ಲಿ ಇಟ್ಟು ನೋಡೋದು. ಆದರೆ ಕೆಲಸ ಮಾಡ್ತಾ ನೋಡ್ತಾ ಇರ್ತೇನೆ, ಆಗ ನನಗೆ ಕೆಲವೊಂದು ಸರಿ ಕಮೆಂಟ್ ಹಾಕಲಿಕ್ಕೆ ಆಗೋದಿಲ್ಲ ಅಷ್ಟೇ. ಇನ್ನೂ ಕಮೆಂಟ್ ಹಾಕ್ತೇನೆ ನಾನು. ವಿಷ್ಣು ಅವರೇ ಓಕೆ, ನೋಡ್ತೇನೆ. ನಾನೀಗ ಲೈವ್ ಕ್ಲೋಸ್ ಮಾಡಿ ಮತ್ತೆ 1 ಗಂಟೆ ಬಿಟ್ಟು ಬರ್ತೇನೆ ಲೈವಿಗೆ. ಯಾಕೆ ಹೇಳಿದೆ, 2 ದಿನ ಲೈವ್ ಮಾಡಲಿಲ್ಲ ನಾನು. ಹಾಗೆ ಈಗ 2 ಸಾರಿ ಮಾಡ್ಬೋದಾ ಏನಂತ ಗೊತ್ತಿಲ್ಲ ನನಗೆ. ನೋಡುವ, ಒಂದು ಹಾಫ್ ಆನ್ ಅವರ್ ಇರ್ತೇನೆ ಇದರಲ್ಲೇ, ಮತ್ತೆ ನಾನು ಮಾಡೋದಿಲ್ಲ. ಒಂದು ವೇಳೆ ಮಾಡಲಿಕ್ಕೆ ಇಲ್ಲ ಉಂಟಂತ ಸಹ ಗೊತ್ತಿಲ್ಲಲ್ಲ, ದಿನದಲ್ಲಿ ಎಷ್ಟು ಸಾರಿ ಲೈವ್ ಮಾಡ್ಬೋದು ಅಂತ. ಒಂದೇ ಸಾರಿ ಮಾಡ್ಬೋದಾ ಇಲ್ಲ 2-3 ಸಾರಿ? 12 ಅವರ್ ಮಿನಿಮಮ್ ಮಾಡ್ಬೋದಂತೆ, ಕಂಟಿನ್ಯೂ ಮಾಡ್ಬೋದಾ ಅಲ್ಲ, ಅದು ವಿಷಯ ಎಲ್ಲ ಸರಿ ಗೊತ್ತಿಲ್ಲ ನನಗೆ. ವಿಷ್ಣು ಅವರೇ ವರ್ಕ್ ಮಾಡ್ತಿದ್ದೀರಾ ಎಲ್ಲಿ? ಬಳ್ಳಾರಿಯಲ್ಲಿ. ಜಾಬ್ ಮಾಡ್ತಿದ್ದೀರಾ? ಎಷ್ಟು ಟೈಮಿಂಗ್ಸ್ ನಿಮ್ಮದು ಜಾಬ್ ಇದು? ನೈನ್ to 4 ಒಳ್ಳೆ ಟೈಮಿಂಗ್ಸ್ ಅಲ್ಲ. ನೀವು ಬೆಳ್ಳಾರಲ್ಲೇ ಕೆಲಸಕ್ಕೆ ಹೋಗ್ತಿದ್ದೀರಾ? ನಾನು ಆನ್ಲೈನಲ್ಲಿ ವರ್ಕ್ ಮಾಡೋದು, ಕಂಪ್ಯೂಟ್ರಲ್ಲಿ, ಮನೆಯಲ್ಲೇ ಡಿಜಿಟಲ್ ಡಿಸೈನಿಂಗ್ ಮಾಡ್ತಾ ಇದ್ದೇನೆ.
ಕಂಪ್ಯೂಟರ್ ಎಲ್ಲ ಉಂಟು ಮನೆಯಲ್ಲಿ, ಹಾಗೆ ಆನ್ಲೈನಲ್ಲಿ ವರ್ಕ್ ಮಾಡೋದು. ಬಿರಿಯಾನಿ ತಿಂದಾಯ್ತಾ? ಎಷ್ಟೊತ್ತಿಗೆ ಮಲಗುದು ನೀನು? ಎಲ್ಲ ಚಿಕನ್ ಬಿರಿಯಾನಿ ಅನ್ಪುಗಾನ ಗೊತ್ತಾ? ಓಯ್ ನೋ ಟೈಮಿಂಗ್, ಒಂದು ಆಗ್ಬೋದು. 1 ಗಂಟೆಗೆ ಮಲಗಿ 7 ಗಂಟೆಗೆ ಹೇಳುದಾ? ನಿಮ್ದು ವಾಚ್ ಟೈಮ್ ಎಷ್ಟಾಗಿದೆ? ನಿಮಗೆ 4 o'clock ನಂತರ ಫ್ರೀ ಇರ್ತೀರಲ್ಲ ನೀವು, ಏನಾದರೂ ಇದು ಮಾಡಿ, ಬ್ಲಾಗ್ ಮಾಡಿ. ಹೀಗೆ ಸ್ಟ್ರೀಟ್ ಇಲ್ಲಿ ಬೆಳ್ಳಾರಲ್ಲೆಲ್ಲ ಅಷ್ಟು ಹೇಗೆ ಉಂಟು ಗೊತ್ತಿಲ್ಲ ನನಗೆ, ಗೊತ್ತು. ಈಗ ಬ್ಯಾಂಗ್ಳೂರಲ್ಲೆಲ್ಲ ಆದರೆ ಸ್ಟ್ರೀಟ್ ಫುಡ್ ಇರ್ತದೆ, ಮತ್ತು ಹೋಟೆಲ್ಸ್, ಟೆಂಪಲ್ಸ್ ಎಲ್ಲ ಇರ್ತದೆ. ಒಂದೊಂದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಏನಾದರೂ ಒಂದು ವಿಡಿಯೋ ಮಾಡ್ತಾ ಮಾಡ್ಬೋದು. ಬೆಳ್ಳಾರಲ್ಲಿ ಹೇಗೆ ಉಂಟು ಅಲ್ಲಿದು ಎಲ್ಲ? ಜಸ್ಟ್ ಫಂಕ್ಷನ್. ಓಕೆ ಓಕೆ, ವ್ಲಾಗ್ ಮಾಡ್ಬೋದಲ್ಲ ಅಂತ. ನಮಸ್ತೆ ಜ್ಯೋತಿಯವರೇ. ಜ್ಯೋತಿಯ ರೇಖವ ರೂಪವ ನನಗೆ ಮರ್ತೋಗಿದೆ ಮಾಡಿ ಹೆಸರು. ನಾನು ಗ್ಲೋ ಕೊಡ್ತೇನೆ. ವಿಕ್ರಮ್ ಅವರಿಗೆ ಕನೆಕ್ಟ್ ಆಗಿ ಆಯಿತಾ? ವಿಕ್ರಮ್ ಅವ್ರು ಕನೆಕ್ಟ್ ಆದರೆ ಕೊಡಬೇಕು ನಾಳೆ ರಿಟರ್ನು. ಅದು ಎಂಥದ್ದು ನನಗೆ ಕಾಣ್ತಾ ಇಲ್ಲ ಅದಷ್ಟು. ಓಕೆ, ಜ್ಯೋತಿ ರೇಖಾವ ಜ್ಯೋತಿ ಅಂತೇಳಿ ಸರ್ ನಿಮ್ದು? ನನಗೆ ಮರ್ತೋಗಿದೆ. ನೀವೊಮ್ಮೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಇಂಚಿನ ನಿಮ್ಮ ಪ್ರೀತಿ ವಿಶ್ವಾಸಗಳಿಗೆ ಥ್ಯಾಂಕ್ ಯು ಜ್ಯೋತಿಯವರೇ. ನಿಮ್ಮ ಊರು ನಮ್ಮ ಊರು ಬಳ್ಳಾರಿ, ನೀವು ಬಳ್ಳಾರಿ, ಅವರು ಬಳ್ಳಾರೆ ವಿಷ್ಣು ಅವರು. ನೀವು ಜ್ಯೋತಿ ಅಲ್ಲ? ಓಕೆ, ನಮ್ಮದು ಮಂಗಳೂರು ಸಮುದ್ರ ಕಿನಾರೆ. ವಿಕ್ರಮ್, ನೀವು ಕನೆಕ್ಟ್ ಆಗಿ ಜ್ಯೋತಿ ಅವರಿಗೆ ಫಸ್ಟಿಗೆ ಹೇಳಿ ಯಾರು ಕನೆಕ್ಟ್ ಆಗ್ತೀರಂತ. ಯಾಕೆ ಹೇಳಿದರೆ ಒಂದೇ ಟೈಮಲ್ಲಿ ಆದರೆ ಒಂದು ಲೆಸ್ ಆಗ್ತದೆ ಅದಕ್ಕೆ. ಇಲ್ಲಾಂದರೆ ಒಂದು ವಿಡಿಯೋ ನೋಡಿ ಕನೆಕ್ಟ್ ಆಗ್ಬೋದು, ಇಲ್ಲಾಂದರೆ ಒಬ್ಬರು ಇವತ್ತು ಕನೆಕ್ಟ್ ಆಗಿ ಇನ್ನೊಬ್ರು ನಾಳೆ ಕನೆಕ್ಟ್ ಆಗಿ ಸೇಫ್ ಆಗ. ಇಲ್ಲಾಂದ್ರೆ ಒಂದು ಲೆಸ್ ಆಗ್ತದಲ್ಲ. ಏನು ತಿಂತೇವೆ, ಅದು ಮಂಗಳೂರಿನವರದ್ದು ಜನ್ಮಸಿದ್ಧ ಹಕ್ಕು ಅಲ್ಲ ಮೀನು ತಿನ್ನೋದು.
ತಿನ್ನುವುದು ನಮ್ಮ ಮಂಗಳೂರಿನವರ ಜನ್ಮಸಿದ್ಧ ಹಕ್ಕು. ಓಕೆ. ನಿಮ್ಮಾಚೆ ಎಲ್ಲ ಮೀನು ಸಿಗ್ತದ? ಸಿಗುತ್ತೆ, ಫ್ರೆಶ್ ಇರ್ತದ. ನಿಮ್ದು ಸಮುದ್ರ ಎಲ್ಲ ಹತ್ತಿರವ ನಿಮ್ಗೆ? ಜ್ಯೋತಿ ಅವರೇ, ಜ್ಯೋತಿ ಅವ್ರ ವಿಡಿಯೋ ನೋಡ್ಲಿಕ್ಕೆ ಹೋದ್ರ ಅಂತ. ವಿಕ್ರಮ ವಿಷ್ಣು ಅವರದ್ದು. ಕೆರೆಗಳು ಇದ್ದಾವೆ. ಕೆರೆಗಳದಲ್ಲ, ನಾವು ಸಮುದ್ರದ ಮೀನು ತಿನ್ನೋದು. ಜ್ಯೋತಿ ಅವರೇ, ನೀವು ಮೀನು ತಿಂತೀರಾ ಜ್ಯೋತಿ ಅವರು? ನಿಮ್ದು ಬೆಳ್ಳಾರ ಹೇಳಿದ್ರೆ ಬೀದರ್ ಹತ್ತಿರ ಅದ್ವಯ? ಬೆಳ್ಳಾರ ಹೇಳಿದ್ರೆ ಬೀದರ ನಿಮ್ದು? ಅಲ್ಲ, ಮಂಗಳೂರುದು ಬೆಳ್ಳಾರೆ. ಮಂಗಳೂರಲ್ಲಿ ಸಹ ಉಂಟು ಬೆಳ್ಳಾರೆ ಅಂತ. ಅಲ್ಲ, ಬಳ್ಳಾರಿಯ. ಎಲ್ಲ ಕನ್ಫ್ಯೂಸ್ ಆಗ್ತಾ ಉಂಟು ನನಗೆ ಈಗ. ಬೀದರ್ ಅಂತಿರುವ ಬೆಳ್ಳಾರೆಯ ನಿಮ್ದು? ಮಂಗಳೂರು ಬೆಳ್ಳಾರೆ. ಮಂಗಳೂರಲ್ಲಿ ಬೆಳ್ಳಾರೆ ಉಂಟು. ಯಾಕೆ ನಗಾಡೋದು? ಹೌದು, ಉಂಟು. ಬಳ್ಳಾರಿ ಒಬ್ಬ ಗಣಿಗಳ ನಾಡು, ಗಣಿ ದೊರೆಗಳ ನಾಡು ಅಲ್ಲ. ವಿಕ್ರಮ ಅವತ್ತು ಬೆಳ್ಳಾರೆ ಅಂತೆ, ಅದು ಬೀದರ್ ಹತ್ರ. ಬೀದರಲ್ಲಿ ಗೊತ್ತಿಲ್ಲ ನನಗೆ. ಒಳ್ಳೆ ಗಮ್ಮತ್ತುಂಟು. ಮಂಗಳೂರಲ್ಲಿ ಸಹ ಬೆಳ್ಳಾರೆ ಉಂಟು. ಸುಳ್ಯ ಉಂಟಲ್ಲ, ಸುಳ್ಯ ಹತ್ತಿರ ಬೆಳ್ಳಾರೆ ಅಂತ ಉಂಟು ಮಂಗಳೂರಲ್ಲಿ. ಪುಣ್ಯಮರಲ್ಲಿ ದೂರಪ್ಪಯ್ಯನೆಯಾ? ಬೆಳಗಾವಿ ಅಂತ. ದಾವಣಗೆರೆ ಬಳ್ಳಾರಿ. ಅಬ್ಬಾ, ನನಗೆ ಈಗ ಕನ್ಫ್ಯೂಷನ್ ಜೋರಾಗ್ತಾ ಉಂಟು. ಇದ್ಯಾವುದು ಎಂತೆಲ್ಲ ಬರ್ತಾ ಉಂಟು. ಎಷ್ಟು ಬಳ್ಳಾರಿ ಉಂಟು ಮಾರಿ. ದಾವಣಗೆರೆ ಬಳ್ಳಾರಿ ಹೇಳಿದ್ರೆ ದಾವಣಗೆರೆಯಲ್ಲಿ ಸಹ ಉಂಟಾ ಬಳ್ಳಾರಿ? ದಾವಣಗೆರೆಯಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ಸುವರ್ಣ ಅಂತ. ಈ ಜ್ಯೋತಿ ನಮ್ಮನ್ನೆಲ್ಲ ಕನ್ಫ್ಯೂಸನ್ ಮಾಡಿ ಬಿಡ್ತಾಳೆ. ಹೌದಾ, ದಾವಣಗೆರೆಯಲ್ಲಿ ಉಂಟಾ ಬಳ್ಳಾರಿ ಅಂತ? ಓ ರಾಮಚಂದ್ರ, ಇದು ಎಂತದು? ಎಷ್ಟು ಬಳ್ಳಾರಿ ಉಂಟು ಮಾರೆ. ಅಕ್ಷತಾ ಡಿಸ್ಟ್ರಿಕ್ಟ್ ಸಿಟಿ ಬೆಳ್ಳಾರಿ. ಡೋಂಟ್ ಕನ್ಫ್ಯೂಸ್. ಡಿಸ್ಟ್ರಿಕ್ಟ್ ಸಿಟಿಯ ಬೆಳ್ಳಾರಿ. ಗುಲ್ಬರ್ಗ ಅಲ್ಲ ಎಂತ, ಬೀದರ್ಗೂ ಬೆಳ್ಳಾರಿಗೂ ಏನು ಇದು ಕನೆಕ್ಷನ್? ಬೀದರ್ ಅಂಡ್ ಬಳ್ಳಾರಿ ಏನಾದರೂ ಕನೆಕ್ಷನ್? ಗಣಿನಾಡು. ಓಕೆ, ಯು ಆರ್ ಕರೆಕ್ಟ್. ಹೌದಾ? ವಾ, ಸ್ವಲ್ಪ ಜನರಲ್ ನಾಲೆಜ್ ಉಂಟಾ ಅನ್ಸಲ್ಲ.
ರಾಮಚಂದ್ರ ಎಂಥದ್ದು ಬಳ್ಳಾರಿ. ಅಯ್ಯೋ ರಾಮ. ಬೀದರ್ನಲ್ಲಿ ಬಳ್ಳಾರಿ ಇಲ್ಲ. ಅಯ್ಯಪ್ಪ, ಹೊಸಪೇಟೆ ಬಳ್ಳಾರಿ. ಯಪ್ಪ, ಎಂಥದ್ದು ಮಾರೆ. ಇನ್ನು ಹುಡುಕ್ಬೇಕು ಮ್ಯಾಪಲ್ಲಿ ಎಲ್ಲಿ ಎಲ್ಲ ಉಂಟು. ಇಲ್ಲಾದ್ರೆ ಸಹ ಒಬ್ಬೊಬ್ರು ಯಾರಾದ್ರೂ ನಾವು ಬಳ್ಳಾರಿ ಅವರು ಅಂತ ಹೇಳಿದ್ರೆ ಕೇಳ್ಬೇಕಾಗ್ಬೋದು, ನೀವು ಹೊಸಪೇಟೆ ಬಳ್ಳಾರಿಯ, ದಾವಣಗೆರೆ ಬಳ್ಳಾರಿಯ, ಅಲ್ಲ ಬೀದರ್ ಎಂತ ಬೀದರ್ ಬಳ್ಳಾರಿಯ ಎಂತೆಲ್ಲ ಕೇಳ್ಬೇಕು. ಕರೆಕ್ಟ್ ಕೇಳಿ, ಇಲ್ಲಾದ್ರೆ ಎಲ್ಲಿ ಎಲ್ಲಿ ಹೋಗುವವರು ರೂಟ್ ಚೇಂಜ್ ಆಗಿ. ಜ್ಯೋತಿ, ನೀವು ದಾವಣಗೆರೆಯ ಬಳ್ಳಾರಿಯ? ದಾವಣಗೆರೆ ಆದ್ರೆ ನನ್ನ ಫ್ರೆಂಡ್ ಇದ್ದಾಳೆ ಅಲ್ಲಿ. ಅವರು ತಲೆ ಮೇಲೆ ಕೈ ಇಡ್ತಾ ಇದ್ದಾರೆ. ನಕ್ಷತ್ರ ಬಾಯ್ ಸರಿ ಹೇಳಿದ್ರಿ ಗಣಿನಾಡು. ಓಕೆ, ಅದೇ ಫಿಕ್ಸ್ ಆಗಿ. ಹೌದು, ಅದೇ ನನಗೆ ಕನ್ಫ್ಯೂಷನ್ ಅಲ್ಲಿ. ಮತ್ತೆ ಜ್ಯೋತಿ ಅವರು ಲೈವ್ ಮಾಡ್ತೀರಾ? ಯಾವಾಗಂತೇಳಿ ಗೊತ್ತಾದ್ರೆ ಕನೆಕ್ಟ್ ಆಗ್ಬೋದಲ್ಲ. ನಾನಂದ್ರೆ ಮನೆಯಲ್ಲಿ ಇರ್ತೇನಲ್ಲ. ಉಂಟು. ನಮ್ಮ ಭಾಷೆಗೆ ಮಕ್ಕರ್ ಮಾಡುದಲ್ಲ ನೀವು. ಇಂಥ ಅವಸ್ಥೆ ಮಾರ್ರೆ. ವಿಷ್ಣು ಅವರು ಮಕ್ಕರ್ ಮಾಡುದು ನಮ್ಮ ಮಂಗಳೂರಿನ ಭಾಷೆಗೆ. ಉಂಟು ಉಂಟು, ಮಕ್ಕರ್ ಉಂಟು. ತುಳುವಾತಿರ್ನಿ ನಮ್ಮ ಭಾಷೆ ಆಕ್ಸೆಂಟ್ ಒಂಚೂರು ಬೇತದ ನೂತಕ ನಾಯ್ಕ ಮಕ್ಕರ. ಗಾಳಿ ಜನಾರ್ದನ್ ಗಣಿನಾಡು ಬಳ್ಳಾರಿ. ಹೌದು, ನೀವಲ್ಲೇ ಇರುದಾ ಜ್ಯೋತಿ? ನೀವಲ್ಲೇ ಇರುದಾ? ಜ್ಯೋತಿ ಎಂತ ಗೊತ್ತುಂಟಾ, ವಿಷ್ಣು ಅವರು ನಮ್ಮ ಮಂಗಳೂರಿದು ಭಾಷೆಗೆ ಮಕ್ಕರ್ ಮಾಡುದು. ನಾವು ಉಂಟು ಹಾಗೆಲ್ಲ ಮಾತಾಡ್ತೇವಲ್ಲ. ನೀವು ಉಂಟು ಹೇಳೋದಕ್ಕೆ ಎಂತ ಹೇಳುದು ನಿಮ್ಮ ಭಾಷೆಯಲ್ಲಿ? ಇದೆ, ಐತೆ, ಅದಿಲ್ಲ, ಎಂತ ಉಂಟು, ಎಂತೆಲ್ಲ ಡಿಫ್ರೆನ್ಸ್ ನೋಡಿ. ಬೇರೆ ಎಂತೆಲ್ಲ ಹೇಳ್ತಾರೆ. ಹಿಂದಿ, ಹಿಂದಿ ಎಂಥದ್ದು ಭಾಷೆ? ತಮಿಳಲ್ಲಿ, ತೆಲುಗಲ್ಲಿಯಾ? ಉಂದಿ, ಉಂದಿ, ಗೊತ್ತಾಯ್ತು ಗೊತ್ತಾಯ್ತು. ಉಂದಿ ಉಂದಿ ತೆಲುಗು. ತೆಲುಗು ಸ್ವಲ್ಪ ಸ್ವಲ್ಪ ಫಿಲ್ಮ್ ನೋಡಿ ಬರ್ತದೆ. ಹೇಳಿದ್ರೆ ನಿಮಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಅರ್ಥ ಆಗ್ತದೆ. ಮ್ಯಾನೇಜ್ ಅಂದರೆ ಅರ್ಥ ಮಾಡಿಕೊಳ್ಬೋದು. ತೆಲುಗು, ತಮಿಳು, ಮಲಯಾಳಂ. ನನ್ನ ಹೆಸರು ಹನುಮಂತ, ಗೊತ್ತುಂಟ ನಿಮ್ಮ ಭಾಷೆ ನಮಗೆ ಚೆನ್ನಾಗಿ ಗೊತ್ತುಂಟ. ಹೌದು, ನೆನಪಾಯ್ತು ನನಗೆ. ಹೌದು, ನೀವು ಫಸ್ಟ್ ಲೈವ್ ಮಾಡಿದಾಗ ಬಂದಿದ್ರಿ. ನೀವು ಸಹ ಲೈವ್ ಮಾಡ್ತಿದ್ರಿ ಅಲ್ಲ? ನಿಮ್ಮ ಲೈವ್ ಅಲ್ಲಿ ಇಬ್ಬರು ಇದ್ರಿ ನೀವು ಅಂತ ಅನಿಸ್ತದೆ. ನಂಗೆ ಗೊತ್ತಿಲ್ಲ, ಅಷ್ಟು ಕ್ಲಿಯರ್ ಆಗಿ ನೆನಪಿಲ್ಲ ನನಗೆ ಸಹ.
ಮಂಡೆ ಬಿಸಿ ಉಂಟು ಕರೆಕ್ಟಾ ವರ್ಡ್ ಮಂಡೆ ಬಿಸಿ ಉಂಟು ಅದು ಲೋಕಲ್ ಆಗಿ ಹಾಗೆ ಮಾತಾಡ್ತಾರೆ, ಲೋಕಲ್ ಲ್ಯಾಂಗ್ವೇಜ್. ಮಂಡೆ ಬಿಸಿ ಉಂಟು ಕರೆಕ್ಟ್ ಉಂಟು, ಅದು ಲೋಕಲ್ ಆಗಿ ಹೀಗೆ ನಾವು ಮಾತಾಡ್ತೇವಲ್ಲ, ಕನ್ನಡದವರು ಮಾತಾಡುವಾಗ ಹಾಗೆ ಮಾತಾಡ್ತಾರೆ. ತುಳುವಲ್ಲಿ ಆದರೆ ಹಾಗೆ ಇಲ್ಲ, ಮಂಡೆ ಬಿಸಿ ಉಂಟು ಕರೆಕ್ಟ್ ವರ್ಡ್. ಅದನ್ನೇ ತುಳುವಲ್ಲಿ ಹೇಳುದಾದ್ರೆ ತರೆ ಬೆಚ್ಚ, ತರೆ ಬೆಚ್ಚ, ಮಂಡೆ ಬೆಚ್ಚ, ಮಂಡೆ ಬಿಸಿ ಉಂಟು, ತರೆ ಬೆಚ್ಚ ಉಂಡು, ತರೆ ಬೆಚ್ಚ ಉಂಡು ತುಳುವಲ್ಲಿ. ಕನ್ನಡದಲ್ಲಿ ಇಲ್ಲಿ ಅವರು ಮಾತಾಡಿದ ಹಾಗೆ ಮಂಡೆ ಬಿಸಿ ಉಂಟು ಕರೆಕ್ಟ್ ನಿಮ್ಮದು ವರ್ಡ್. ಹನುಮಂತ ಅವರೇ, ಊಟ ಆಯ್ತಾ? ಏನ್ ಮಾಡಿದ್ರಿ? ರೊಟ್ಟಿ ಪಲ್ಯವ, ಅನ್ನ ಸಾರ, ಎಲ್ಲ ಮುದ್ದೆ ಸಾಂಬಾರ? ಏನು ನಿಮಗೆ ಸ್ಪೆಷಲ್ ಇವತ್ತು? ಹೋದ್ರ ಅಂತ ಹನುಮಂತಮ್ಮ. ಹನುಮಂತವರೇ ಎಲ್ಲಿದ್ದೀರಿ? ಮತ್ತೆ ಬೇರೇನು ವಿಶೇಷಗಳು? ಈ ನಮ್ಮ ತುಳು ಭಾಷೆಯಲ್ಲಿ ಅಬ್ಬಾ ನನಗೆ ನೆಗಡಿ ಸಾಕಾಯ್ತು ಮಾತ್ರ. ನಮ್ಮ ಯೂಟ್ಯೂಬಲ್ಲಿ ನನಗೆ ಯಾರೆಲ್ಲ ಸಿಗ್ತೇವಲ್ಲ. ನಮಸ್ತೆ ಹನುಮಂತಣ್ಣ. ಎಂತ ಗೊತ್ತುಂಟಾ ನಿಮ್ಗೆಂತ ಊಟಕ್ಕೆ? ಅನ್ನ ಸಾರ, ರೊಟ್ಟಿ ಪಲ್ಯವ, ಅಲ್ಲ ಮುದ್ದೆ ಸಾಂಬಾರ ಎಂತ ಅಂತ ನಮಗೆ. ನಿಮ್ಮಾಚೆ ಯಾವುದು ಸ್ಪೆಷಲ್? ಇಲ್ಲಿ ಮಂಗಳೂರಲ್ಲಿ ಊಟ ಅಲ್ಲ. ನನಗೆ ತುಂಬ ತುಂಬ ಇಷ್ಟ ಮಂಗಳೂರು ಅಂದರೆ ಭಾಷೆ. ಹೌದು, ಮಂಗಳೂರಿನವರಂದರೆ ಹಾಗೆ ಅಲ್ಲ. ಹಾಯ್. ಆಗೊಬ್ರು ಕಲ್ಯಾಣಿ ಬಂದು. ಹಾಯ್ ಅಕ್ಕ, ಹೇಗಿದ್ದೀರಾ? ಸೂಪರ್, ಫಿಟ್ ಆ್ಯಂಡ್ ಫೈನ್. ಸ್ವಲ್ಪ ಫ್ಯಾಟ್ ಆ್ಯಂಡ್ ಫೈನ್. ಮತ್ತೆ ಹೇಗಿದ್ದೀರಿ? ಮಿಸ್ಟರ್ ಕಲ್ಯಾಣಿ ಕ್ರಿಯೇಷನ್. ನಿಮ್ಮ ಹೆಸರೆಂತ? ನಿಮ್ಮದು ವಿಡಿಯೋಸ್ ನೋಡಿದ್ದೇನೆ ನಾನು, ಆದರೆ ಕಲ್ಯಾಣಿಯವರಿಗೆ ಫ್ಲೋ ಕೊಡ್ತೇನೆ, ನೀವು ಕನೆಕ್ಟ್ ಆಗೋದಾದರೆ ಹಾಗೆ. ಮತ್ತು ವಿಕ್ರಮ್ ಅವರಿಗೆ ಕನೆಕ್ಟ್ ಆಗಿ. ವಿಕ್ರಮ್ ಹೇಳಿದರೆ ಅವರು ವಿಷ್ಣು ಅಂತ ಅವರ ಹೆಸರು. ಮತ್ತು ಅವರು ನಿಮಗೆ ರಿಟರ್ನ್ ಕೊಡ್ತಾರೆ.
ಅವರು ಶುವರ್ ಕೊಡ್ತಾರೆ ಮಾತ್ರ. ಮೊನ್ನೆ ನಮಗೆ ಸಹ ಸಬ್ಸ್ಕ್ರೈಬ್ ಮಾಡಿ ಕರೆಕ್ಟ್ ಟೈಮಿಗೆ ಹಿಂದೆ ಕೊಟ್ಟಿದ್ದಾರೆ ಮರುದಿನ. ಗ್ಲೋ ಕೊಟ್ಟಿದ್ದೇನೆ ಆಯಿತಾ. ನೀವು ಸ್ಮೈಲ್ ಮಾಡಿದರೆ ಚಂದ ಉಂಟು. ನನ್ನ ಸ್ಮೈಲ್ ನೋಡಿದರೆ ಅಷ್ಟೇ ಸೂಪರ್ ಸಪೋರ್ಟ್. ಹನುಮಂತವರಾದ್ರೆ ನಾನು ಕೇಳಿದೆ, ನೀವು ಎಂತ ಊಟ ಮಾಡಿದೆ, ಎಂತ ಸ್ಪೆಷಲ್ ಅಂತ. ಎಲ್ಲಿ ಊಟ ಮಾಡ್ತಿದ್ದಾರೇನಾ ಅಂತ ಅನಿಸ್ತದೆ. ಒಂದು ಕೈಲಿ ಊಟ ಮಾಡ್ತಾ ಇದ್ದಾರೆ, ಒಂದು ಕೈಲಿ ಮೆಸೇಜ್ ಮಾಡ್ತಿದ್ದಾರೆ. ಇನ್ನು 10 ಮಿನಿಟ್ಸ್ ಮಾಡ್ತೇನೆ ಲೈವ್, ಮತ್ತೆ ಸಾಕು, ಮತ್ತೆ ಕ್ಲೋಸ್. ಹತ್ತು ಜನ ವೋಟ್ ಮಾಡಿದ್ದಾರೆ ಪೋಲಿಂಗ್. ಅದರಲ್ಲಿ 3 ಐ ವಿಲ್ ಸಬ್ಸ್ಕ್ರೈಬ್ ನಾವು. ನೀವು ಅವಳ ಮರ್ಯಾದೆ ತೆಗಿತೀರಾ ಅಂತ. ನೀವು ಪುಷ್ಪದ ಮರ್ಯಾದೆ ತೆಗಿತೀರಾ ಅಂತ ನೀವು. ಇನ್ನು 8 ಮಿನಿಟ್ಸ್. ನೆಕ್ಸ್ಟ್ ನಿಮ್ಮ ಲೈವ್ ಇದ್ದರೆ ಹೇಳಿ, ಬರುವ ನೋಟಿಫಿಕೇಶನ್ ಬರ್ತದಲ್ಲ. ಇಲ್ಲಿ ಜೋರು ಮಳೆ, ನಿಮಗೆ ತೋರಿಸ್ತೇನೆ. ಮಳೆ ಬಂತು, ಮಳೆ ತೋರಿಸ್ತೇನೆ. ಕತ್ತಲೆ ಕಾಣುವುದಿಲ್ಲ ಅಂತಲ್ಲ. ಮಿಂಚು, ಮಳೆ ಕಾಣ್ತದ? ಮಳೆ ಮಳೆ ಗುಡುಗು ಬರ್ತಾ ಉಂಟು, ಗುಡುಗು ಮಿಂಚು. ಮಳೆ ನೋಡಿ ಬಂದದ್ದು, ಅಪರೂಪ ಅಲ್ಲ ಮಳೆ. ಓಕೆ ಡನ್. ಸಕ್ಕರೆ ಉಂಟು, ಓಕೆ ಓಕೆ ದೆನ್ ಬಾಯ್ ಬಾಯ್ ಬಾಯ್. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ. ಬಾಯ್. ಓಕೆ ಓಕೆ ಬಾಯ್.